ಪರಿಸರ ಸ್ನೇಹಿ, ಇಕೋ ಫ್ರೆಂಡ್ಲಿ ಇತ್ಯಾದಿ ಮಾತುಗಳನ್ನು ಇತ್ತೀಚಿನ ದಿನಗಳಲ್ಲಿ ನಾವೆಲ್ಲರೂ ಕೂಡ ಬಹಳಷ್ಟು ಕೇಳ್ತಾ ಇದ್ದೇವೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಬಹಳಷ್ಟು ಬೆಳವಣಿಗೆಗಳು ಕೂಡ ನಮ್ಮ ನಡುವೆ ನಡೀತಾ ಇದೆ. ಸೊ ಈಗ ನಾನು ನಿಮಗೆ ಕೆಲವೊಂದಷ್ಟು ವಸ್ತುಗಳನ್ನು ತೋರಿಸ್ತಾ ಇದ್ದೇನೆ. ಇಲ್ಲಿ ನೋಡ್ತಾ ಇರ್ಬೋದು, ಇದು ಮೆಮೆಂಟೋ ಅಂದರೆ ಸ್ಮರಣಿಕೆ ಅಂತ ಹೇಳುವಂಥದ್ದು. ಇಲ್ಲಿ ನೋಡ್ತಾ ಇದ್ದೀರಿ, ಇದು ಬ್ಯಾಜ್. ಇನ್ನೇನು ಸ್ವಾತಂತ್ರ್ಯೋತ್ಸವಕ್ಕೆ ಕೆಲವೇ ದಿನಗಳು ಬಾಕಿ ಇದೆ. ಸೊ ಎಲ್ಲರೂ ಕೂಡ ಸ್ವಾತಂತ್ರ್ಯ ದಿನದಂದು ಅಥವಾ ವಿಶೇಷವಾದ ರಾಷ್ಟ್ರೀಯ ಹಬ್ಬಗಳ ಸಂದರ್ಭದಲ್ಲಿ ಈ ರೀತಿಯ ತ್ರಿವರ್ಣ ಧ್ವಜದ ಒಂದು ಸಣ್ಣ ಬ್ಯಾಜನ್ನು ನಮ್ಮ ಬಟ್ಟೆಗಳಲ್ಲಿ ಧರಿಸುವಂಥ ಒಂದು ಸಂಪ್ರದಾಯವನ್ನು ನಾವೆಲ್ಲರೂ ಕೂಡ ನೋಡ್ತೇವೆ. ಇದರಲ್ಲಿ ವಿಶೇಷ ಏನು ಅಂತ ಹೇಳಿದರೆ, ಇದು ತಯಾರಾಗಿರುವಂಥದ್ದು ಪರಿಸರ ಸ್ನೇಹಿಯಾಗಿ. ಅಂದರೆ ನಾವೆಲ್ಲರೂ ಕೂಡ ಒಂದು ಊಹೆ ಮಾಡದ ರೀತಿಯಲ್ಲಿ ತೆಂಗಿನ ಗೆರಟೆಯಿಂದ ರಚನೆಯಾಗಿರುವಂತಹ ಒಂದು ಸುಂದರವಾದ ಕಲಾಕೃತಿ ಅಂತ ಹೇಳ್ಬೋದು. ಸೊ ನೋಡಬಹುದು, ಇದು ತೆಂಗಿನ ಗೆರಟೆ. ಇದು ಸಾಮಾನ್ಯವಾಗಿ ನಾವು ತಿಪ್ಪಿ ಅಂತ ತುಳುವಿನಲ್ಲಿ ಹೇಳ್ತೇವೆ. ಸಾಮಾನ್ಯವಾಗಿ ಇದನ್ನು ಒಲೆಗೆ ಹಾಕುವಂಥದ್ದನ್ನು ನೋಡ್ತೇವೆ. ಆದರೆ ಇದನ್ನು ಕೂಡ ಈ ರೀತಿಯಾಗಿ ಒಂದು ಕಲಾತ್ಮಕವಾಗಿ ಒಂದು ಬಳಕೆ ಮಾಡಬಹುದು. ಈ ಮೂಲಕ ಕೂಡ ಒಂದು ಸುಂದರವಾದ ಕಲಾಕೃತಿಯನ್ನು ರಚನೆ ಮಾಡಬಹುದು ಅನ್ನುವಂಥದ್ದಕ್ಕೆ ಇದು ಸಾಕ್ಷಿಯಾಗಿದೆ. ಸೊ ಇದನ್ನು ಮಾಡ್ತಾ ಇರೋರು ಯಾರು ಅಂತ ಹೇಳಿದರೆ, ಇಲ್ಲಿ 3 ಮಹಿಳೆಯರು ನಿಂತಿದ್ದಾರೆ, ಅವರನ್ನು ನೋಡಬಹುದು. ಇವರು ಯಾರು ಅಂತ ಹೇಳಿದರೆ, ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನ ಕೋಡಿಂಬಾಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಶ್ರೀ ಮಹಾಲಿಂಗೇಶ್ವರ ಸಂಜೀವಿನಿ ಒಕ್ಕೂಟದ ಸದಸ್ಯರ ಪೈಕಿ 3 ಅಂತ ಹೇಳ್ಬೋದು. ಇದಕ್ಕಾಗಿ ಒಂದು ವಿಶೇಷವಾದ ತರಬೇತಿಯನ್ನು ಕೂಡ ಪಡೆದುಕೊಂಡಿದ್ದಾರೆ. ತಮ್ಮ ಬಿಡುವಿನ ವೇಳೆಯನ್ನು ಈ ರೀತಿ ತೆಂಗಿನ ಗೆರಟೆಯ ಮೂಲಕ ವೈವಿಧ್ಯಮಯ ಒಂದು ಕಲಾಕೃತಿಗಳನ್ನು ರಚನೆ ಮಾಡಿ ಆ ಮೂಲಕ ಒಂದಷ್ಟು ಆದಾಯದ ದಾರಿಯನ್ನು ಕೂಡ ಕಂಡುಕೊಂಡಿದ್ದಾರೆ ಅಂತ ಹೇಳಿದರೆ ತಪ್ಪಾಗೋದಿಲ್ಲ. ಸೊ ಹಾಗಿದ್ದರೆ ಮಾತನಾಡಿಸೋಣ, ಯಾವಾಗ ಇವರ ಪ್ರಯತ್ನ ಆರಂಭ ಆಯಿತು, ಏನಿದರ ವಿಶೇಷತೆ, ತೆಂಗಿನ ಗೆರಟೆಯನ್ನೇ ಇವರು ಆಯ್ಕೆ ಮಾಡಿಕೊಳ್ಳೋದಕ್ಕೆ ಕಾರಣ ಏನು, ಎಲ್ಲವನ್ನು ಕೂಡ ಮಾತನಾಡಿಕೊಳ್ಳೋಣ ಅಂತ ಹೇಳ್ತಾ. ಮೇಡಮ್ ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು? ಶ್ವೇತಾ ಅಂತ. ಎಸ್, ನೋಡ್ತಾ ಇದ್ದೇವೆ ಬೇರೆ ಬೇರೆ ಕಲಾಕೃತಿಗಳು. ಬಹುಶಃ ಎಲ್ಲವೂ ಕೂಡ ಮಾರಾಟ ಆಗಿದೆ, ಒಂದಷ್ಟು ಮಾತ್ರ ಉಳಿದುಕೊಂಡಿದೆ. ಎಸ್, ಏನಿದರ ವಿಶೇಷತೆ ಅಂತ? ವಿಶೇಷತೆ ಅಂತ ಹೇಳಿದ್ರೆ, ಇದು ನಮಗೆ ಟ್ರೈನಿಂಗ್ ಕೊಡುವಾಗನೇ ಈ ಪರಿಸರ ಸ್ನೇಹಿ ಅನ್ನೋ ಕಾನ್ಸೆಪ್ಟ್ ಮೇಲೇ ಮಾಡಿಸಿರೋದು. ಟ್ರೈನಿಂಗ್ ಕೊಟ್ಟಿರೋದೇ ಆ ಕಾನ್ಸೆಪ್ಟ್ ಮೇಲೆ. ಹಾಗಾಗಿ ನಮಗೆ ಆ್ಯಕ್ಚುಲಿ ಇದರ ಬಗ್ಗೆ ಐಡಿಯಾಸ್ ಇರಲಿಲ್ಲ. ನಾವು ಯೂಟ್ಯೂಬಲ್ಲಿ ಇದೆ ಅಂತ ಹೇಳಿ ಕೇಳಿದ್ವಿ ಅಷ್ಟೇ, ಅದ್ರ ಬಗ್ಗೆ ನೋಡಿರಲಿಲ್ಲ. ನಾವು ಅದ್ರ ಬಗ್ಗೆ ಎಲ್ಲ ತಿಳ್ಕೊಳ್ಳೋ ಆಸಕ್ತಿ ಇರಲಿಲ್ಲ ಫಸ್ಟಿಗೆ. ಈ ನಬಾರ್ಡ್ ಸಂಸ್ಥೆಯವರು ಮತ್ತು ಸಂಜೀವಿನಿ ಒಕ್ಕೂಟದವರು ಮತ್ತು ದಕ್ಷಿಣ ಜಿಲ್ಲಾ ತೆಂಗು ರೈತ ಉತ್ಪಾದಕ ಕಂಪ್ನಿ ಅವರು 3 ಜನ ಸೇರಿಕೊಂಡು ಈ ಥರ ಟ್ರೈನಿಂಗ್ ಕೊಡ್ತಾ ಇದ್ದೀವಿ. ಸ್ತ್ರೀ ಶಕ್ತಿ ಸಂಘದಲ್ಲಿದ್ದವರು ಮಹಿಳೆಯರು ಸೇರ್ಕೊಳ್ಬೋದು ಅಂತ ಹೇಳಿದರು. ನಾವು ನೋಡೋಣ, ಒಂದು 10 ದಿನದ ಟ್ರೈನಿಂಗು ಹೋಗ್ಬೋದು ಅಂತ ಹೇಳಿ ಹೋಗಿ ನೋಡುವಾಗ ಸ್ಟಾರ್ಟಿಂಗ್ ನಮಗೆ ಫಸ್ಟ್ ಡೇ ನೋಡುವಾಗನೇ ಸ್ವಲ್ಪ ಆಸಕ್ತಿ ಬಂತು, ಅದನ್ನು ಮಾಡುವ ಅಂಥೇಳಿ. ಮಾಡ್ಬೋದು, ನಮ್ಮ ಕೈಲಿ ಆಗುತ್ತೆ ಅಂತ ಹೇಳಿ ಅವರು ಟ್ರೈನಿಂಗ್ ಕೊಟ್ಟಿದ್ದು ನಿಜವಾಗ್ಲೂ ನಾವು ಅವರಿಗೆ ಆಭಾರಿಯಾಗಿರ್ತೇವೆ. ಮೂರು ಇದಕ್ಕೂ ನಾವಿದು ಕೋಡಿಂಬಾಡಿ ಗ್ರಾಮ ಪಂಚಾಯತಿಯಲ್ಲಿ ಇದು ಸಂಜೀವಿನಿ ಒಕ್ಕೂಟದವರು, ಮಹಾಲಿಂಗೇಶ್ವರ ಸಂಜೀವಿನಿ ಒಕ್ಕೂಟದವರ ಇದರಿಂದ ಟ್ರೈನಿಂಗ್ ಕೊಟ್ಟಿರೋವಂಥದ್ದು. ಕೋಡಿಂಬಾಡಿ ಗ್ರಾಮ ಪಂಚಾಯತಿಯಲ್ಲಿ. ಹೌದು ಅಲ್ಲೇ ಕೊಟ್ಟಿರೋದು. 10 ದಿನಗಳ ಟ್ರೈನಿಂಗ್ ಕೊಟ್ಟದ್ದು. 10 ದಿನದಲ್ಲಿ ಅವರು ಅಷ್ಟು ಟ್ರೈನಿಂಗ್ ಕೊಟ್ಟಿದ್ದಾರೆ. ಅದನ್ನ ನಂತರ ನಾವು ಅದನ್ನು 3 ತಂಡದಾಗಿ ಮಾಡಿದರು. ಆ 3 ತಂಡಕ್ಕೆ 2 ಮಿಷನ್ಗಳನ್ನು ಕೊಟ್ಟಿದ್ದಾರೆ, ನೀವು ನೆಕ್ಸ್ಟ್ ಅದನ್ನು ಮಾಡಬೇಕು ಅಂತ ಹೇಳಿ. ಹಾಗೆ ನಾವು ಇದನ್ನು ರೆಡಿ ಮಾಡ್ತಾ ಇದ್ದೇವೆ. ಹೌದು. ಏನೇನೆಲ್ಲ ತಯಾರಿಸ್ತೀರಿ? ನಾವೀಗ ಸ್ಮರಣಿಕೆಗಳನ್ನು ಮಾಡ್ತಾ ಇದ್ದೇವೆ, ಪಾಟ್ಸ್ಗಳನ್ನು ಮಾಡ್ತಾ ಇದ್ದೇವೆ, ಟೀ ಕಪ್ಸ್ ಮಾಡ್ತಾ ಇದ್ದಾರೆ ಬೇರೆ ಗುಂಪಿನವರು. ನೆಕ್ಸ್ಟ್ ಕೀ ಚೈನ್ಸ್ಗಳನ್ನು ಮಾಡ್ತಾ ಇದ್ದೇವೆ. ಬ್ಯಾಡ್ಜಸ್ ನೀವು ಆಲ್ರೆಡಿ ನೋಡಿದ್ರಿ, ಈಗ ಅದನ್ನು ಮಾಡ್ತಾ ಇದ್ದೇವೆ ಪ್ರೆಸೆಂಟ್. ಈಗ ಸದ್ಯಕ್ಕೆ ಅದೊಂದೇ ಅವಷ್ಟೇ ಮಾಡೋಕ್ಕಾಗ್ತಿರೋದು ನಮ್ಮ ಕೈಲಿ. ಅಂದರೆ ಬಿಡುವಿನ ಸಮಯದಲ್ಲಿ ಮಾಡ್ತಾ ಇರೋದ್ರಿಂದ ಅಷ್ಟೇ ಮಾಡೋಕ್ಕಾಗಿರೋದು ಈಗ. ಓಕೆ. ಉಳಿದ ಟೈಮಲ್ಲಿ ಹೇಗೆ, ಅಂದರೆ ಏನಾದರೂ ಕೆಲಸಕ್ಕೆ ಏನಾದರೂ ಹೋಗ್ತೀರಾ? ಕೆಲಸಕ್ಕೆ ಅಂತ ಹೇಳಿಲ್ಲ, ಮನೆ ಕೆಲಸ ಮುಗಿಸಿ ನಂತರ ಬಂದು ಮಾಡೋದು ಇದನ್ನು. ಸೊ ಈ ಮೂಲಕ ಒಂದು ಉದ್ಯೋಗ ಸ್ವಾವಲಂಬ. ಹೌದು. ಓಕೆ. ನಮಸ್ತೆ ಮೇಡಮ್, ನಿಮ್ಮ ಹೆಸರು? ನಮ್ಮದು ಪ್ರಸನ್ನ ಕುಮಾರಿ. ಓಕೆ. ಈಗ ಹೇಗೆ ಮಾಡುವಂಥದ್ದನ್ನು, ಎಷ್ಟು ಸಮಯ ಬೇಕು, ಮೊದಲಿಗೆ ಹೇಗೆ ಶುರು ಮಾಡ್ತೀರಿ, ಮತ್ತು ಎಷ್ಟು ಟೈಮ್ ತಗೊಳ್ಳುತ್ತೆ, ಹೇಗೆ ಇದರ ಪ್ರೊಸೆಸನ್ನು ಎಕ್ಸ್ಪ್ಲೇನ್ ಮಾಡ್ಬೋದು? ಆದರೆ ಮೊದಲಿಗೆ ಚಿಪ್ಪಿಯನ್ನು ಸೆಲೆಕ್ಟ್ ಮಾಡ್ತೇವೆ, ಯಾವ ರೀತಿ ನಾವು ಪ್ರಾಡಕ್ಟ್ ಯಾವುದು ಮಾಡ್ತೇವೆ ಆ ಮುಖಾಂತರ. ಆಮೇಲೆ ಅದನ್ನು ಪಾಲಿಷ್ ಮಾಡಿಕೊಂಡು ನಂತರ ಶೇಪ್ ಕೊಟ್ಟು ಕಟ್ ಮಾಡ್ತಾ ಇದ್ದೇವೆ. ಆಮೇಲೆ ಯಾವುದು ಇದು ಕೀ ಪಂಚ್ ಆದರೆ ಆ ಥರ ಮಾರ್ಕ್ ಮಾಡಿಕೊಂಡು ಮಾಡ್ತಾ ಇದ್ದೇವೆ.
ಓಕೆ. ಆ ಥರ. ಅಂದರೆ ಮೊದಲಿಗೆ ಸೆಲೆಕ್ಟ್ ಮಾಡಿಕೊಂಡು ಪಾಲಿಶ್ ಮಾಡಬೇಕು. ಹಾಂ, ಪಾಲಿಶ್ ಮಾಡಬೇಕಾಗ್ತದೆ. ಓಕೆ. ಮತ್ತೆ ಕಟ್ ಮಾಡುವಂತ. ಹಾಂ, ಮತ್ತೆ ಕಟ್ ಮಾಡುವಂಥ. ಓಕೆ. ಎಷ್ಟು ಸಮಯ ಬೇಕಾಗುತ್ತೆ ಮೇಡಮ್? ಸಮಯ ಅಂದರೆ ನಮಗೆ ಸಣ್ಣ ಕಟ್ಟಿಂಗ್ ಆದರೆ ಜಾಸ್ತಿ ಟೈಮ್ ಇಟ್ಕೊಳ್ತದೆ. ನಾವು ಒಂದಿನ ಕಟ್ಟಿಂಗ್ ಮಾಡೋದು, ಒಂದಿನ ಶೇಪ್ ಕೊಡು, ಆ ಥರ ಮಾಡ್ತೇವೆ. ಕಟ್ಟಿಂಗ್ ಮಾಡಿ ಶೇಪ್ ಕೊಟ್ಟು ನೆಕ್ಸ್ಟ್ ಅದಕ್ಕೆ ಪಿನ್ ಕೂರಿಸೋದು, ಆ ಥರ ಮಾಡ್ತೇವೆ. ಓಕೆ. ಈಗ ಜನರಿಂದ ಹೇಗುಂಟು ರೆಸ್ಪಾನ್ಸ್ ಇದಕ್ಕೆ? ಈಗ ಒಳ್ಳೆ, ಈಗ ಬ್ಯಾಡ್ಜಿಗೆ ಒಳ್ಳೆ ಬೇಡಿಕೆ ಉಂಟು. ಇಂಡಿಪೆಂಡೆನ್ಸ್ ಡೇ ಹತ್ತಿರ ಬರ್ತಾ ಅಲ್ಲ, ಅದು ಸ್ವಲ್ಪ ಅದೇ ಟೈಮ್ ಇಟ್ಕೊಳ್ತದೆ. ಅಂದರೆ ನಾವು ಲೇಟಾಗಿ ಶುರು ಮಾಡಿದ ಕಾರಣ ಸ್ವಲ್ಪ ಆರ್ಡರ್ ಎಲ್ಲ ಬರ್ತಾ ಇದೆ. ಈಗ ಶಾಲೆಯಲ್ಲಿ ಕೇಳ್ತಾರೆ, ಆಮೇಲೆ ಟೀಚರ್ಸ್ಗಳೆಲ್ಲ ಮಾಡ್ತಾ ಇದ್ದಾರೆ. ಕೀ ಪಂಚ್ ಕೂಡ ಹಾಗೆ ಸೇಲ್ ಉಂಟು. ಸೊ ಮುಂಚೆ ಏನು ಮಾಡ್ತಾ ಇದ್ರಿ? ಈಗ ಇದನ್ನು ಶುರು ಮಾಡುವ ಮುಂಚೆ ಫ್ರೀ ಟೈಮಲ್ಲಿ ಮನೆಯಲ್ಲೇ ನಮ್ಮದೇ ಮಗ ಅದೇ ಜಾಬಿಗೇನು ಹೋಗ್ತಾ ಇರಲಿಲ್ಲ. ಈಗ ಇದೊಂದು ಉತ್ತಮ. ಹಾಂ, ಆಗ್ತದೆ. ಹಾಂ, ಹೌದು. ಮಧ್ಯಾಹ್ನ ನಂತರ ಶುರು ಮಾಡ್ತೇವೆ ಕೆಲಸ. ಎಷ್ಟೊತ್ತು ಮಾಡ್ತೀರಿ ಮಧ್ಯಾಹ್ನ? 2 ಗಂಟೆ 4 ಗಂಟೆ ತನಕ ಮಾಡ್ತೀವಿ. 4 ಗಂಟೆ ತನಕ ಮಾಡಿ ಮತ್ತೆ ಮನೆಗೆ. ಬೇಡಿಕೆ ಜಾಸ್ತಿ ಇದ್ದ ಟೈಮ್ ಬೆಳಿಗ್ಗೆ ಬಂದು ಸಾಯಂಕಾಲದವರೆಗೆ ಮಾಡ್ತೀವಿ. ಸಮಯ ಅಡ್ಜಸ್ಟ್ ಮಾಡಿ. ಹಾಂ, ಸಮಯ ಅಡ್ಜಸ್ಟ್ ಮಾಡ್ತೀವಿ. ನಮಸ್ತೆ ಮೇಡಮ್. ನಮಸ್ತೆ ಸರ್. ಪ್ರಿಯಾ ಅಂತ. ಇದು ಹೇಗಿದೆ ಈಗ? ಇದರ ನೋಡಿದವರು ತಗೊಳ್ಬೇಕು ಅಂತ ಇದ್ರೆ ಬೆಲೆ ಎಲ್ಲ ಹೇಗೆ? ಅಂದರೆ ನಾವು ಫಸ್ಟಿಗೆ ಸ್ವಲ್ಪ ಕಡಿಮೆ ರೇಟಲ್ಲೇ ಇದು ಮಾಡ್ತಿದ್ದೇವೆ ಅಷ್ಟೇ. ಅಂದರೆ ತಗೊಳ್ಬೇಕಲ್ಲ ಜನಗಳು ಅಂತ. ಜಾಸ್ತಿ ರೇಟ್ ಹೇಳಿದರೆ ಇದು ಮಾರ್ಕೆಟ್ ಆಗಲ್ಲ ಅಂತ ಹೇಳ್ಕೊಂಡು ಸ್ವಲ್ಪ ಕಡಿಮೆಯಲ್ಲೇ ಇದು ಮಾಡ್ತಿದ್ದೇವೆ ಅಷ್ಟೇ. ಮತ್ತು ಒಳ್ಳೆ ಇದುಂಟು, ಬೇಡಿಕೆ ಎಲ್ಲ ಉಂಟು ಸರ್. ಅದೇ ಈಗ ನಾವು 25 ರೂಪೀಸ್ ಅಂತ ಹಾಕಿದ್ದೇವೆ ಸರ್. ಹೌದು. ಕೀ ಚೈನ್ಸಿಗೆ 50 ರೂಪೀಸ್ ಹಾಕ್ತಿದ್ದೇವೆ. ಮತ್ತು ಮೊಮೆಟೋಸಿಗೆ ಅದು ಚಿಪ್ಪಿಯ ಮೇಲೆ ಮತ್ತು ಡಿಸೈನ್ ಮೇಲೆ ಇದಾಗ್ತಾ ಹೋಗ್ತದೆ ರೇಟ್ ಎಲ್ಲ. ಇವಾಗ ಅದಕ್ಕೆ 350 ಆಗಿ ಹೇಳ್ತಿದ್ದೇವೆ. ಈಗ ರೆಸ್ಪಾನ್ಸ್ ಒಳ್ಳೆದುಂಟು, ಎಲ್ಲರೂ ಕೂಡ ತಗೊಳ್ತಾ ಇದ್ದಾರೆ. ಹಾಂ, ಎಲ್ಲರೂ ತಗೊಳ್ತಿದ್ದಾರೆ ಸರ್. ಈಗ ಬೇರೆ ಏನೇನೆಲ್ಲ ಮಾಡ್ತೀರಿ ಇದನ್ನು ಹೊರತುಪಡಿಸಿ? ಈಗ ಮುಂದಕ್ಕೆ ಏನು ಯೋಚನೆಗಳಿದೆ ಅಂತ? ಅದೇ ರಾಖಿ ಮಾಡಬೇಕಂತ ಇದ್ದೇವೆ ಸರ್ ಇವಾಗ. ಹೌದು, ರಕ್ಷಾಬಂಧನ ಮಾಡಬೇಕಂತ ಇದ್ದೇವೆ. ಇವಾಗ ಇದೇ ಬ್ಯಾಡ್ಜಲ್ಲೇ ಇದ್ದೇವೆಲ್ಲ ಮಾಡಿಕೊಂಡು ಹಾಗೆ. ಸೊ ಇಂಥ ಒಂದು ಪ್ರಯತ್ನ ಮಹಿಳೆಯರಿಗೆ ಎಷ್ಟರ ಮಟ್ಟಿಗೆ ಹೆಲ್ಪ್ಫುಲ್ ಆಗಿದೆ ಅಂತ ನೀವು ಭಾವಿಸ್ತೀರಿ? ಬಿಡುವಿನ ಸಮಯದಲ್ಲಿ ಮಾಡಲಿಕ್ಕೆ ತುಂಬ ಇದು, ಆದರೆ ಅದೇ ಮಿಷನ್ಗಳನ್ನು ಹ್ಯಾಂಡಲ್ ಮಾಡೋದು ನಮ್ಮದು ಇದರಲ್ಲಿ ಜಾಗ್ರತೆ ಮಾಡಿಕೊಂಡು ಮಾಡಿದರೆ ಬಿಡುವಿನ ಸಮಯದಲ್ಲಿ ಆರಾಮ್ಸೆ ಮಾಡ್ಬೋದು. ಓಕೆ. ಈಗ ಮಾರಾಟದ ವ್ಯವಸ್ಥೆ ಹೇಗೆ? ನೀವೇ ಮಾರಾಟ ಮಾಡ್ತೀರಾ? ಡಿಮಾಂಡ್ ಉಂಟು ಅಂತ ಹೇಳಿದ್ರಿ, ಅದನ್ನು ಪ್ರೈಸ್ ಕೂಡ ಹೇಳಿದರು. ಹೇಗೆ ನೀವೇ ಮಾರಾಟ ಮಾಡ್ತೀರಾ ಅಥವಾ ನಿಮ್ಮ ಒಕ್ಕೂಟದ ಮೂಲಕ ಮಾರಾಟ ಮಾಡ್ತೀರಾ, ಪಂಚಾಯತ್ ಮೂಲಕವೇ ಹೇಗೆ ಅಂತ? ನಾವೂ ಮಾಡ್ತಾ ಇದ್ದೇವೆ, ಒಕ್ಕೂಟದವರೂ ಸಹಕಾರ ಕೊಡ್ತಾ ಇದ್ದಾರೆ. ಅವರೂ ಸ್ಕೂಲ್ಗಳಿಗೆ ಮತ್ತು ಹೀಗೆ ಕೆಲವೊಂದು ಮೀಟಿಂಗ್ಸ್ಗಳೆಲ್ಲ ಆದಾಗ ಅಲ್ಲಿಗೆಲ್ಲ ತಗೊಂಡೋಗಿ ತೋರಿಸಿ ಈ ಥರದ್ದು ಪ್ರಾಡಕ್ಟ್ಸ್ಗಳಿದ್ದಾವೆ, ಬೇಕಾದವರು ಆರ್ಡ್ರ್ ಕೊಡಿ ಅಂತ ಹೇಳಿ ನಮ್ಮ ನಂಬರ್ಗಳನ್ನು ಕೊಡ್ತಾರೆ, ಅಥವಾ ಅವರೇ ಆರ್ಡರ್ಸ್ ತಗೊಂಡು ನಮಗೆ ಕೊಡ್ತಾ ಇದ್ದಾರೆ. ಓಕೆ. ಸೊ ಈಗ ಹೇಗಿದೆ, ಆದಾಯ ಬರ್ತಾ ಇದೆಯಾ? ಆದಾಯ ಈಗ ಸದ್ಯ ಸ್ಟಾರ್ಟಿಂಗ್ ಆಗಿರೋದ್ರಿಂದ ಮತ್ತು ನಾವು ಶುರು ಮಾಡಿದ್ದು ನಿಧಾನ ಆಗಿರೋದ್ರಿಂದ ಸ್ಟಾರ್ಟಿಂಗ್ ಆದಾಯ ಕಡಿಮೆನೇ. ಇನ್ನು ಆರ್ಡರ್ಸ್ ಜಾಸ್ತಿ ಬಂದ ಹಾಗೆ ನಮಗೆ ಆದಾಯ ಬರ್ತದೆ. ಓಕೆ. ಬಹುಶಃ ಈಗ ನಿಮ್ಮಂಥ ಈ ರೀತಿಯ ಒಂದು ಪ್ರಯತ್ನವನ್ನು ನೋಡಿ ನಮಗೂ ನಮ್ಮ ಊರಲ್ಲೂ ಅಥವಾ ನಮ್ಮ ಏರಿಯಾದಲ್ಲಿ ಈ ಥರ ಮಾಡಬೇಕು ಅಂತ ಅಂದ್ಕೊಂಡ್ರೆ ತಿಂಗಳಲ್ಲಿ ಎಷ್ಟು ದುಡಿಬಹುದು? ಈಗ ನೀವು ಈಗ ಮಧ್ಯಾಹ್ನ ನಂತರ ಮಾಡ್ತಾ ಇದ್ದೀರಿ, ಒಂದು ಅಂದಾಜಿನ ಮೇಲೆ ಹೇಳೋದಿದ್ರೆ? ಅಂದಾಜು ಅಂತ ಹೇಳಿದ್ರೆ ಅದು ಹೇಳಲಿಕ್ಕೆ ಆಗೋದಿಲ್ಲ ಅಂತ ಅಂದ್ಕೊಳ್ತೀನಿ ನಾನು. ಅಂದರೆ ನಮಗೀಗ ಸ್ಟಾರ್ಟಿಂಗ್ ಹೊಸದು. ಸರ್ಗಳೆಲ್ಲ ಹೇಳೋ ಪ್ರಕಾರ ಒಂದು 600 ರೂಪೀಸ್ ಪರ್ ಡೇಗೆ 600 ರೂಪೀಸ್ ಅಂತ ಹೇಳ್ತಾರೆ. ಅದು ನಮಗಿನ್ನೂ ಗೊತ್ತಾಗಬೇಕಷ್ಟೇ, ಆರಂಭಿಕ ಹಂತದಲ್ಲಿದ್ದೇವೆ. ಓಕೆ. ಅಂದರೆ ಸಣ್ಣ ಒಂದು ಸ್ವಲ್ಪ ಸಮಯದಲ್ಲೇ ಉತ್ತಮ ಇನ್ಕಮ್ ಮಾಡೋದಕ್ಕೆ ಉತ್ತಮ ವೇದಿಕೆ. ಹಾಂ, ಆಗುತ್ತೆ ಖಂಡಿತವಾಗಿ. ಈಗ ಬೇರೆ ಮಹಿಳೆಯರಿಗೆ ನೀವೊಂದು ಹೇಳೋದಿದ್ರೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಿ? ಬೇರೆ ಮಹಿಳೆಯರಿಗೆ ನಾವು ಹೇಳೋದಂದರೆ ಗೆರೆಟದಲ್ಲಿ ನಾವು ಇದು ಮಾತ್ರ ಅಲ್ಲ, ಪಾಟ್ಗಳನ್ನು ಸಹ ಮಾಡಿ ಗಿಡಗಳನ್ನು ಸಹ ಬೆಳೆಸುವಂತಹ ಅದನ್ನು ಸಹ ತೋರಿಸಿದ್ದಾರೆ. ಆನ್ಲೈನಲ್ಲಿ ಆ ಥರದ್ದು ಸುಮಾರು ಪ್ರಾಡಕ್ಟ್ಗಳನ್ನು ಶೋ ಮಾಡಿದ್ದಾರೆ. ಮನೆಗೆ ಅಲಂಕಾರಿಕ ವಸ್ತುಗಳನ್ನು ಮಾಡ್ಬೋದು, ಅಥವಾ ಅದರಿಂದ ಈ ಥರ ಮೊಮೆಂಟೋ ಕೀ ಚೈನ್ಸ್ ಆಗಿರ್ಬೋದು, ಪಾಟ್ಸ್ಗಳು, ಶೋ ಪೀಸ್ಗಳಾಗಿರ್ಬೋದು, ಅದನ್ನೆಲ್ಲ ಮಾಡುವಂತಹ ಆಪ್ಷನ್ಸ್ಗಳಿದ್ದಾವೆ. ಅದನ್ನು ನೋಡಿ ತಮ್ಮ ಬಿಡುವಿನ ಸಮಯದಲ್ಲಿ ಮಾಡಿದರೆ ಅದೊಂದು ಅವರಿಗೆ ಆದಾಯಕ್ಕೆ ದಾರಿಯಾಗುತ್ತೆ ಅಂತ ಮಾತ್ರ ಹೇಳ್ಬೋದು.
ಸೊ ಈಗ ನಿಮಗೆ ಖರ್ಚು ಅಂತ ಇದ್ರೆ ಇದಕ್ಕೆ ನಿಮಗೆ ಕಚ್ಚಾ ವಸ್ತು ಗೆರಟೆ ನಾವು ದಕ್ಷಿಣ ಭಾರತದವರಿಗೆ ಮನೆಯಲ್ಲಿ ಸಿಗುತ್ತೆ, ಅದನ್ನು ಹೊರತುಪಡಿಸಿ ಬೇರೆ ಏನು ಬೇಕಾಗುತ್ತೆ, ಬೇರೆ ಏನು ಖರ್ಚಿದೆ? ಮೈನ್ ಖರ್ಚು ಮಿಷನ್ ಇದು, ಅದು ನಮಗೆ ಸೌರ ಸಂಘ ಒಕ್ಕೂಟದವ್ರು ಕೊಟ್ಟಿದ್ದಾರೆ. ಅದರ ನಂತರದಲ್ಲಿ ನಮಗೆ ಗಮ್ ಬೇಕಾಗುತ್ತೆ, ಮತ್ತು ಸ್ಟಿಕ್ಕರ್ಸ್ಗಳು ಬೇಕಾಗುತ್ತೆ, ಸ್ಲೀಕ್ ಬೇಕಾಗುತ್ತೆ ಅದಕ್ಕೆ ಅಂಟಿಸೋದು, ಮತ್ತು ಕೀ ಚೈನ್ ಮಾಡೋದಾದ್ರೆ ಚೈನ್ ಬೇಕಾಗುತ್ತೆ. ನಾವು ಯಾವ ಪ್ರಾಡಕ್ಟ್ ಮಾಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಾವು ಶೋ ಪೀಸ್ಗಳಿಗೆಲ್ಲ ಮಾಡಬೇಕಾದ್ರೆ ಕೆಲವೊಂದಕ್ಕೆ ಆರ್ಟಿಫಿಷಿಯಲ್ ಗ್ರಾಸ್ಗಳು ಯೂಸ್ ಮಾಡಿದ್ವಿ ಫಸ್ಟಿಗೆ. ಬಟ್ ಈಗ ಸರ್ ಹೇಳಿರೋ ನಂತರ ನಾವು ಅದಕ್ಕೆ ಆರ್ಟಿಫಿಷಿಯಲ್ ಬೇಡ, ನಾವು ಮಾಡ್ತಿರೋದೇ ಪರಿಸರ ಸ್ನೇಹಿ ಆಗಿರೋದ್ರಿಂದ ಅದು ಬೇಡ ಅಂಥೇಳಿ ಬಿಟ್ಟಿದ್ದೇವೆ. ಈಗ ನಿಜವಾದ ಗಿಡಗಳನ್ನೇ ಮನೆ ಒಳಗಡೆ ಇಡುವಂಥ ವಾಸ್ತು ಗಿಡಗಳನ್ನಾಗಿರ್ಬೋದು ಅಥವಾ ಬೇರೆ ಅಲಂಕಾರಿಕ ಗಿಡಗಳನ್ನು ಪಾಟಲ್ಲಿ ಹಾಕಿ ಸೇಲ್ ಮಾಡುವ ಅಂತ ಹೇಳಿ ಅಂದ್ಕೊಂಡಿದ್ದೇವೆ. ಈಗ ನಿಮ್ಮ ಗ್ರಾಮ ಪಂಚಾಯತ್ನವರು ಏನು ಹೇಳ್ತಾರೆ ನಿಮ್ಮ ಈ ಒಂದು ಪ್ರಯತ್ನಕ್ಕೆ? ನಮ್ಮ ಪ್ರಯತ್ನಕ್ಕೆ ಅವರು ಸಹಕಾರ ಕೊಟ್ಟಿರೋದಕ್ಕೆ ನಾವು ಇದನ್ನು ಮಾಡ್ತಾ ಇದ್ದೀವಿ. ಅವರು ಟ್ರೈನಿಂಗ್ ಕೊಟ್ಟಿರೋದಕ್ಕೇ ನಾವು ಇದು ಮಾಡ್ತಾ ಇರೋದು. ಹಾಗೆ ಅವರು ಅವರ ಲೆಕ್ಕದಲ್ಲಿ ಒಂದು ಬಿಲ್ಡಿಂಗ್ ಕೂಡ ಮಾಡೋಕ್ಕಂತ ಹೇಳಿ ಕೊಟ್ಟಿದ್ದಾರೆ. ನಾವು ಈಗ ಸದ್ಯಕ್ಕೆ ಇಲ್ಲಿ ಮಾಡ್ತಾ ಇದ್ದೀವಿ ಅಷ್ಟೇ, ಇನ್ನೊಂದು ಸ್ವಲ್ಪ ಟೈಮ್ ನಂತರ ನಾವು ಅಲ್ಲೇ ಮಾಡ್ತಾ ಇದ್ದೀವಿ. ಈಗ ನಿಮ್ಮ ಮನೆಯನ್ನೇ? ಹೌದು, ಈಗ ಸದ್ಯಕ್ಕೆ ಇವ್ರ ಮನೆಯಲ್ಲಿ ಮಾಡ್ತಾ ಇದ್ದೇವೆ. ನಿಮ್ಮ ಸದಸ್ಯರ ಪೈಕಿ? ಹೌದು ಹೌದು. ಸೊ ಬಂದ ಲಾಭವನ್ನು ಹೇಗೆ ಹಂಚಿಕೊಳ್ಳುವಂಥದ್ದ ಅಥವಾ ಮುಂದಿನ ಯೋಜನೆಗಳಿಗೆ ಏನಾದರೂ? ಮುಂದಿನ ಯೋಜನೆಗಳಿಗೆ ಸದ್ಯಕ್ಕೆ ನಾವು ಮುಂದಿನ ಯೋಜನೆಗಳಿಗೆ ಅಂತ ಹೇಳಿ ಇಟ್ಕೊಳ್ತಾ ಇದ್ದೇವೆ. ಅಂದರೆ ನೆಕ್ಸ್ಟ್ ಪ್ರಾಡಕ್ಟ್ ಮಾಡೋಕ್ಕೆ ಇರಲಿ ಅಂತ ಹೇಳಿ ಇಟ್ಕೊಳ್ತಾ ಇದ್ದೀವಿ. ಅದು ಆದಾಯ ಹೆಚ್ಚಾದಾಗ ಶೇರ್ ಮಾಡಿಕೊಳ್ಬೋದು. ಹಾಗೆ ಈಗ ಖುಷಿ ಇದೆ ನಿಮಗೆ? ಖುಷಿ ಇದೆ. ಅದರ ಜೊತೆಗೆ ಒಂದು ಪರಿಸರಕ್ಕೂ ಕೂಡ ಕೊಡುಗೆಯನ್ನು ಕೊಡ್ತಾ ಇದ್ದೀವಿ. ಹೌದು ಹೌದು. ಥ್ಯಾಂಕ್ ಯು ಮೇಡಮ್. ನಿಮ್ಮ ಪ್ರಯತ್ನ ಇನ್ನಷ್ಟು ಸಕ್ಸಸ್ ಆಗಲಿ ಅನ್ನೋದು ನಮ್ಮ ಹಾರೈಕೆಗಳು ಕೂಡ. ಎಸ್, ಇದು ನೀವು ನೋಡಬಹುದು ಯಾವ ರೀತಿ ಅಂದರೆ ಆರಂಭದಲ್ಲಿ ಈ ರೀತಿ ಇರುವಂದರೆ ಸಾಮಾನ್ಯವಾಗಿ ಚಿಪ್ಪು ಯಾವ ಥರ ಇರುತ್ತೆ ಅನ್ನುವಂಥದ್ದನ್ನು ನಾವು ನೋಡ್ತೇವೆ. ಈ ಥರ ಇರುತ್ತೆ. ಅದು ಕೊನೆಯದಾಗಿ ಇವರ ಒಂದು ಕೈಚಳಕದಿಂದ ಮೂಡಿ ಬಂದು ಇಂತಹ ಒಂದು ಕಲಾಕೃತಿಗಳಾಗುತ್ತೆ, ಇಂತಹ ಒಂದು ಸುಂದರವಾದ ಸ್ಮರಣಿಕೆ ಆಗುತ್ತೆ, ಜೊತೆಗೆ ಕೀ ಚೈನ್ ಕೂಡ ಆಗುತ್ತೆ ಅನ್ನುವಂಥದ್ದು ಇನ್ನೂ ಕೂಡ ಭಾಳಷ್ಟಿದೆ. ಎಲ್ಲವನ್ನು ಕೂಡ ಅಂದರೆ ಮಾಡ್ತಾಯಿದ್ರು, ಎಲ್ಲವೂ ಕೂಡ ಸೇಲ್ ಆಗಿದೆ ಅನ್ನುವಂಥ ಮಾತನ್ನು ಹೇಳಿದರು ನಾವು ಬಂದಂಥ ಸಂದರ್ಭದಲ್ಲಿ. ಆದರೆ ಉತ್ತಮವಾಗಿ ಪ್ರತಿಕ್ರಿಯೆ ಸಿಗ್ತಾ ಇದೆ, ಉತ್ತಮವಾಗಿ ಸ್ಪಂದನೆ ಇದೆ. ಜೊತೆಗೆ ಪರಿಸರ ಸ್ನೇಹಿ ಅನ್ನುವಂಥ ಒಂದು ಕಾನ್ಸೆಪ್ಟ್ ಪರಿಕಲ್ಪನೆಯಲ್ಲಿ ಆಗ್ತಾ ಇರುವಂಥ ಇವರ ಪ್ರಯತ್ನ ಇನ್ನಷ್ಟು ಯಶಸ್ಸಾಗಲಿ. ಇಂತಹ ಪ್ರಯತ್ನಗಳು ಇನ್ನೊಂದಷ್ಟು ನಡೆದು ಇನ್ನೊಂದಷ್ಟು ಮಹಿಳೆಯರು ಸ್ವಾವಲಂಬಿಗಳಾಗಲಿ, ಅವರಿಗೂ ಒಂದಷ್ಟು ಆದಾಯದ ಮೂಲಗಳು ಸಿಗಲಿ ಅನ್ನುವಂಥ ಒಂದು ಆಶಯದೊಂದಿಗೆ ತನುಷ್ ಪುತ್ತೂರು ಜೊತೆಗೆ ಗೌತಮ್ ಶೆಟ್ಟಿ, ಸುದ್ದಿ ನ್ಯೂಸ್, ಪುತ್ತೂರು. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.